ಸುರತ್ಕಲ್ನ ಕೃಷ್ಣಾಪುರ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಪಣಂಬೂರು ಪೊಲೀಸ್ ಇನ್ಸ್ಪೆಕ್ಟರ್ ಸಲೀಂ ಅಬ್ಬಾಸ್ ವಲಾಲ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭ ಕೃಷ್ಣಾಪುರ ಕಾರ್ಪೊರೇಟರ್ ಸಂಶಾದ್ ಅಬುಬಕರ್, ಬದ್ರಿಯಾ ಜುಮಾ ಮಸೀದಿಯ ಖತೀಬ್ ಫಾರೂಕ್ ಸಕಾಫಿ, ಎಫ್ಎನ್ ಗ್ರೂಪ್ ಆಫ್ ಕಂಪನೀಸ್ನ ಹಾಜಿ ಅಬುಬಕರ್, ಕೆಎಸ್ಎ ಜಾಕ್ ಜನರೇಷನ್ ಸಿಇಒ ಹಾಜಿ ಶಹೀಬ್ ಹುಸೇನ್, ಕೆಎಸ್ಎ ಕೆಎಫ್ಸಿ ಕೃಷ್ಣಾಪುರದ ಅಧ್ಯಕ್ಷ ಫೈಜಾಲ್ ಎಫ್ಎನ್, ಕೆಎಫ್ಸಿ ಕೃಷ್ಣಾಪುರದ ಅಧ್ಯಕ್ಷ ಹಾಜಿ ಸಾದಿಕ್ ಕೃಷ್ಣಾಪುರ ಮತ್ತಿತರರು ಉಪಸ್ಥಿತರಿದ್ದರು. ಬಿಎಂಆರ್ನ ಮ್ಯಾನೇಜರ್ ಹನೀಫ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಸುರತ್ಕಲ್.